ದೇಶದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಪೂರಕವಾದ ಎಲ್ಲಾ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಲು ಆರಂಭಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ಜಾರಿಗೆ ಬರಲಿದೆ ಎನ್ನುವ ವಿಚಾರವನ್ನ ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿದ್ದು, ಮಕ್ಕಳ ಕಲಿಕೆಯ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಸಮಗ್ರ ಶಿಕ್ಷಣ ಕರ್ನಾಟಕ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಈ ವರ್ಷ ಕಲಿಕಾ ಹಬ್ಬ ಎನ್ನುವ ಪರಿಕಲ್ಪನೆಯನ್ನ ಜಾರಿಗೆ ತಂದಿದೆ. ಬನ್ನಿ ಈ ಕುರಿತ ಒಂದು ವರದಿಯನ್ನ ನೋಡ್ಕೊಂಡು ಬರೋಣ. ಇತ್ತೀಚೆಗೆ ಮಕ್ಕಳ ಕಲಿಕಾ ಹಬ್ಬ ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಪ್ರತಿ ಸರ್ಕಾರಿ ಶಾಲೆಗಳಲ್ಲೂ ಹೆಚ್ಚಿನ ಆಸಕ್ತಿಯನ್ನ ವಹಿಸಿಕೊಂಡು ಶಿಕ್ಷಕರು ಇದನ್ನ ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟು ಅವರಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತುಂಬುತ್ತಿದ್ದಾರೆ. ಮಕ್ಕಳಿಗೆ ಆಟದ ಮೂಲಕ ಕಲಿಕೆ ಈ ಪರಿಕಲ್ಪನೆಯ ಮೂಲ ಉದ್ದೇಶವಾಗಿದ್ದು, ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಶಾಲೆಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಮಕ್ಕಳು ಹೆಚ್ಚಿನ ಉತ್ಸಾಹದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ 20 ಕ್ಲಸ್ಟರ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಒಂದು ಕ್ಲಸ್ಟರ್ನಲ್ಲಿ 120 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದು, ಇದರಲ್ಲಿ 4, 5 ಮತ್ತು 6ನೇ ತರಗತಿಯ 60 ಮಕ್ಕಳು ಮತ್ತು 7, 8 ಮತ್ತು 9ನೇ ತರಗತಿಯ 60 ಮಕ್ಕಳು ಇರ್ತಾರೆ. ಕರ್ನಾಟಕ ಸರ್ಕಾರ, ಸಮಗ್ರ ಶಿಕ್ಷಣ ಕರ್ನಾಟಕ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇದರ ವತಿಯಿಂದ ಕರ್ನಾಟಕ ರಾಜ್ಯದಾದ್ಯಂತ ಈ ವರ್ಷ ವಿಶೇಷವಾಗಿ ಕಲಿಕಾ ಹಬ್ಬ ಎನ್ನುವಂತಹ ವಿಶೇಷವಾದಂತಹ ಒಂದು ಪರಿಕಲ್ಪನೆಯ ಮೂಲಕ ಪ್ರತಿ ಕ್ಲಸ್ಟರ್ ಅಲ್ಲಿ ಕೂಡ ಈ ಹಬ್ಬ ಮಕ್ಕಳಿಗಾಗಿ ನಡೀತದೆ. ಪುತ್ತೂರು ತಾಲೂಕಿನಲ್ಲಿ 20 ಕ್ಲಸ್ಟರ್ಗಳಲ್ಲಿ ಈ ಹಬ್ಬ ನಡೀತದೆ. ಒಂದೊಂದು ಕ್ಲಸ್ಟರ್ ಅಲ್ಲಿ ಒಟ್ಟು 120 ಮಕ್ಕಳನ್ನ ಸೇರಿಸಿಕೊಂಡು ಈ ಹಬ್ಬವನ್ನು ಆಚರಿಸ್ತಾರೆ. ಒಟ್ಟು ಈ ಕಾರ್ಯಕ್ರಮದಲ್ಲಿ 4, 5, 6 60 ಮಕ್ಕಳು, 7, 8, 9 60 ಮಕ್ಕಳು, ಹಾಗೆ ಒಂದು ಕ್ಲಸ್ಟರ್ ಅಲ್ಲಿ 120 ಮಕ್ಕಳಿಗೆ ಈ ಹಬ್ಬವನ್ನು ಆಚರಿಸ್ತಾರೆ. ಈ ಹಬ್ಬದಲ್ಲಿ ವಿಶೇಷವಾಗಿ 4 ಮುಖ್ಯ ಮೂಲೆಗಳಿವೆ. ಮೊದಲನೇ ಮೂಲೆ ಮಾಡು ಆಡು ಅಂತ. ಈ ಮೂಲೆಯಲ್ಲಿ ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಸರಳ ಪ್ರಯೋಗಗಳನ್ನ ಮಾಡಲಾಗ್ತದೆ. ಎರಡನೆಯ ಮೂಲೆ ಅಂತ ಹೇಳಿದ್ರೆ ಕಾಗದ ಕತ್ತರಿ. ಈ ಕಾಗದ ಕತ್ತರಿ ಏನು ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಕರಕುಶಲದ ಬಗ್ಗೆ ವಿಶೇಷ ಮಾಹಿತಿಯನ್ನ ನೀಡಲಾಗ್ತದೆ. ಮೂರನೆಯ ಮೂಲೆ ಯಾವುದು ಅಂತ ಹೇಳಿದ್ರೆ ಹಾಡು ಆಟ ಅಂತ. ಇಲ್ಲಿ ಹಾಡುಗಳು ಮತ್ತು ವಿಶೇಷ ಕಲಿಕಾ ಆಟಗಳನ್ನ, ಜನಪದ ಆಟಗಳನ್ನ ಇಲ್ಲಿ ಕಲಿಸಲಾಗ್ತದೆ. ನಾಲ್ಕನೇ ಮೂಲೆ ಯಾವುದು ಅಂತ ಹೇಳಿದ್ರೆ ಊರು ತಿಳಿಯೋಣ. ಈ ಊರು ತಿಳಿಯೋಣದಲ್ಲಿ 5 ಉಪ ಪರಿಕಲ್ಪನೆಗಳಿವೆ. ಒಂದು ಮರದ ಎತ್ತರವನ್ನು ತಿಳಿಯುವುದು ಹೇಗೆ, ಎರಡನೆಯದ್ದು ಮರದ ಒಂದು ಅಧ್ಯಯನವನ್ನ ಮಾಡುವುದು, ಅನಂತರ ಮೂರನೆಯದು ಜೀವಭಾವ ಅಂತ. ಈ ಜೀವಭಾವದಲ್ಲಿ ಒಂದು ಜೀವಿಯ ಅಧ್ಯಯನವನ್ನ ಮಾಡ್ತಾರೆ. ನಾಲ್ಕನೆಯದ್ದು ಮಕ್ಕಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರ ಶಾಲೆಯ ನಕ್ಷೆಯನ್ನ ಗುರುತಿಸಬೇಕು. ದಿಕ್ಕುಗಳಿಗನುಸಾರವಾಗಿ ಅವರು ಅದರ ನಕ್ಷೆಯನ್ನ ತಯಾರಿಸ್ತಾರೆ. ಇದಿಷ್ಟು ಊರು ತಿಳಿಯೋಣದಲ್ಲಿ ಬರುವಂತಹ ಪರಿಕಲ್ಪನೆಗಳು. ಮಕ್ಕಳು ಆಟ ಆಡ್ತಾ ಕಲಿಬೇಕು ಅನ್ನುವುದು ಇದರ ಬಹಳ ಮುಖ್ಯವಾದ ಪರಿಕಲ್ಪನೆ. ವಿಶೇಷವಾಗಿ ಈ ವರ್ಷವನ್ನ ಕರ್ನಾಟಕ ಸರ್ಕಾರ ಕಲಿಕಾ ಚೇತರಿಕೆ ವರ್ಷ ಅಂತ ಕರೆದಿದೆ. ಈ ಕಲಿಕಾ ಚೇತರಿಕೆ ವರ್ಷಕ್ಕೆ ಸಂಬಂಧಿಸಿದಂತೆ ಕಲಿಕಾ ಚೇತರಿಕೆಗೆ ಅನುಗುಣವಾಗಿ
ಶಾಲೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಇಲ್ಲಿ ಒಟ್ಟು ಸೇರಿಸಿ ಅವರಿಗೆ ಆಟದ ಮೂಲಕ ವಿಶೇಷವಾದಂತಹ ಕಲಿಕೆಯನ್ನು ಒದಗಿಸುವ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಪುತ್ತೂರಿನಲ್ಲಿ ಈಗಾಗಲೇ 20 ಕ್ಲಸ್ಟರ್ಗಳು ಈ ಹಬ್ಬ ನಡೀತಾ ಇದೆ. ಕಲಿಕಾ ಹಬ್ಬಗಳಲ್ಲಿ 4 ಮುಖ್ಯ ಮೂಲೆಗಳಿದ್ದು ಇವುಗಳನ್ನ ಮಾಡು ಆಡು, ಕಾಗದ ಕತ್ತರಿ, ಹಾಡು ಆಟ ಮತ್ತು ಊರು ತಿಳಿಯೋಣ ಎನ್ನುವುದಕ್ಕೆ ವಿಂಗಡಣೆ ಮಾಡಲಾಗಿದೆ. ಮಾಡು ಆಡು ಮೂಲೆಯಲ್ಲಿ ಮಕ್ಕಳಿಗೆ ಸರಳ ವಿಜ್ಞಾನವನ್ನ ಕಲಿಸುವ ಪ್ರಯತ್ನವನ್ನ ಮಾಡಲಾಗುತ್ತದೆ. ಕಾಗದ ಕತ್ತರಿ ಮೂಲೆಯಲ್ಲಿ ಕರಕುಶಲ ಕಲೆಯ ಮಾಹಿತಿ, ಕ್ರಾಫ್ಟ್ ಇವುಗಳನ್ನ ಕಲಿಸಲಾಗುತ್ತೆ. ಹಾಡು ಆಟದಲ್ಲಿ ಮಕ್ಕಳಿಗೆ ಹಾಡು ಹೇಳುವ ಜನಪದ ಆಟಗಳ ಪರಿಚಯವನ್ನ ಮಾಡಲಾಗುತ್ತೆ. ಊರು ತಿಳಿಯೋಣ ಮೂಲೆಯಲ್ಲಿ ಮಕ್ಕಳಿಗೆ ಅವರ ಶಾಲೆಯ ನಕ್ಷೆಯನ್ನ ಮಾಡುವ, ನಕ್ಷೆಯಲ್ಲಿ ಶಾಲೆಯನ್ನ ಗುರುತಿಸುವ, ಮರಗಳ ಎತ್ತರ, ಅವುಗಳ ಬೆಳವಣಿಗೆಯ ಮಾಹಿತಿ, ಪ್ರಾಣಿ ಪಕ್ಷಿಗಳ ಜೀವಭಾವದ ಪರಿಚಯವನ್ನ ಮಾಡಿಸಲಾಗುತ್ತದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನ ಹೆಚ್ಚಿಸುವುದು ಈ ಪರಿಕಲ್ಪನೆಯ ಮುಖ್ಯ ಉದ್ದೇಶವೂ ಆಗಿದೆ. ಸರ್ಕಾರ ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದ ಶಾಲಾ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಕುಮಾರ್ ಪುತ್ತೂರು, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.